Hey guys, Material Gadina Possa Vlog Swagata. Dale, puñeta. Yes guys, so Possa Vlog episode number 2, okay, Chikmagaluru Diaries. So ini ನಿಖಿಲ್ ನಮ್ಮ ನೀರು ದೋಸೆ ತಿಂತ ಜಾಗಿದ್ದಾವೆ ಕೊಟ್ಟಿಗೆ ಹರಡ್ದು ದೇವರ ಮನೆ ದೇವಸ್ಥಾನ ಬೊಕ ಇತ್ತ ಬಗ್ಗೆ ಎತ್ತಿನ ಒಂಜಿ ಕಂಪ್ಲೀಟ್ ಡೀಟೇಲ್ ಬದ ಬಟ್ರ್ ಪೂರ ಬಂತೀರ ಐನ್ ಮಾತ ತೂದು ಬಲ್ಲೆ ಬೊಕ ಎಡ್ಡೆ ವ್ಯೂ ಉಂಡು ಐನ್ ಮಾತ ತೂದು ಬಲ್ಲೆ ಓಕೆ ಸ್ಟೇ ಟ್ಯೂನ್ಡ್ ವಿ ರೀಚ್ಡ್ ದೇವರ ಮನೆಗೆ ರೀಚ್ ಆದು ನಮ್ಮ ಬುಲ್ಲಾಗ ಫುಲ್ಲು ಕೋಟ್ ಬಾಡ್ದು ನಮ್ಮ ಕೋಟ್ ಬುಲ್ಲಾಗ ಬಾಡ್ದು ಅಂಚನೆ ಶೂ ಮೂಲ್ದಿವಲ್ಲಿ ಬೊಕ ನಮ್ಮ ರೈಡಿಂಗ್ ಗೇರ್ಸ್ ಮೂಲ್ದಿತ್ತ ರೆಡ್ ಸೆಟ್ ಕಂಪ್ಲೀಟ್ ಅದು ಮತ್ತೊಂದು ಸಿಂಪಲ್ ಅದೊಂದು ನಮ್ಮ ರೈಡಿಂಗ್ ಹ್ಯಾಕ್ಸ್ ಓಕೆ ಬೊಕ ನಮ್ಮ ಜವಣೇರು ಮೂಲು ಒಂಜಿ ಕೊಡೆ ತಡಿಟ್ಟು ಮಾತು ಒಂದೊಂದೇರಿ ನಮ್ಮಲ್ಲ ಕ್ಲೀನ್ಬೋದು ಜಾಯ್ನ್ ಹಾಕ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಉಂಡು ಗೈಸ್ ಕಾಲಭೈರವ ಸ್ವಾಮಿ ಟೆಂಪಲ್ ಉಂದು ಒಂಥರ ಖುಷಿ ಆಪುಂಟುಲಿ ಆಯ್ತಾ ಇದು ಸೆಟ್ ಅಂಡಿ ಎಂದೆತ್ತಿನ ಕರೆಕ್ಟ್ ಟೈಮ್ ಅಂಡಿ ನಾನು ಚಂಡಿ ಅವಳು ಅವು ಇಂದು ತೋಜೊಂದು ಎತ್ತಿಜಿ ಕವರ್ ಆದಿತ್ತು ಫುಲ್ ಕವರ್ ಆದಿತ್ತು ಗೈಸ್ ಒಂದು ಎಕಡೆ ನಮ್ಮ ದೀರು ನಕಲ್ ಬನ್ನಾಗ ಫುಲ್ ಕವರ್ ಆದಿತ್ತು ಕಂಪ್ಲೀಟ್ ಇತ್ತೆ ಜಸ್ಟ್ ಈ ದೊಂಬು ಸೂರ್ಯರಾಜ್ ಬತ್ತಿರತ್ತ ಸೂರ್ಯರಾಜ್ ಬನ್ನಾಗ ಪೂರ ಕಂಪ್ಲೀಟ್ ಅದು ಮೂಲ ಒಂದು ಅಂಡು ಮಿಸ್ ದ ಸೀನ್ 10 ಗಂಟೆ ಅಂಡ ನಮ್ಮ ಊರದ ಒಂದು 5 ಗಂಟೆದ ಟೈಮ್ ಕರೆಕ್ಟ್ ಅಲ್ಲ ಸತ್ಯ ಅಲ್ಲ ಕ್ಲೈಮೇಟ್ ಗೊತ್ತೇ ಅಜ್ಜಿ 5 ಗಂಟೆದ ಕ್ಲೈಮೇಟ್ ಅವು ಗೈಸ್ ಅವು ನಮ್ಮ ಚಿಕ್ಕಮಂಗ್ಳೂರು ಮಡಿಕೇರಿ ನೆತ್ತ ಮತ್ತ ಸ್ಪೆಷಾಲಿಟಿ ಬಲೆ ಮಾತಿಂಚು ಬಲೆ ಮಾತಬಲ್ಲೆ ಗೈಸ್ ಸರಿ ತುಲೆ ಮೂಲಿ ಇತ್ತೆ ಫಾಗ್ ಇಜ್ಜನ ಇತ್ತೆ ಪೀರ ಫಾಗ್ ಬರೋ ಸುರುವನ್ ಅಂದು ಈ ಪ್ಲೇಸ್ ದ ಸ್ಪೆಷಾಲಿಟಿ ಹೊರ ಪೋಪುಂಡು ಹೊರ ಬರ್ಪುಂಡು ಇಜ್ಜಿ ಅನಿತ್ತೆ ಬನ್ನಿ ಯಾರಣ್ಣ ಅವು ಫಾಗ್ ಉಂಡದು ಪಂದ್ರ ಇತ್ತೆ ಫುಲ್ ಮೈಂಡ್ ಉಂಡದು ಅಂತೆ ಬರ್ತಾರೆ ಪೀರ ಹೋಗ್ಕೊಂಡು ಐಕೇನಿಲ್ಲ ಬರ್ಪಿದೇರ್ ಸಣ್ಣದ ಉಲೈದ ವ್ಯೂ ಗೈಸ್ ಸೂಪರ್ ಉಂಡು ಲಿಂಗಲು ಕಲ್ಲಿಗೆ ಶಿವಲಿಂಗ ಮತ್ತೊಂದು ಮೂಲೊಂಜಿ ಕಂಬ ಉಂಡು ಇಂದುದಾದ ವಿಷಯ ಗೊತ್ತು ಜಿ ಮಾತ್ರ ಮೂಲ ಫೋಟೋಸ್ ಮತ್ತೊಂದು ಮೂಲ ಪೂಜೆ ಮಾತ್ರ ಪುನಃ ಅಂದೋ ಜೋಡು ಬೇತೆ ಲೆವೆಲ್ ತುಲೆ ಇತ್ತೆ ಪೀರ ಮೈಂಡ್ ಬರ್ತಂತಲೆ ಕಂಪ್ಲೀಟ್ ಅದು ಸೂಪರ್ ಅದ ದೇವಿಲ್ಲೆ ಮುಲು ಅಕ್ಷಯಲ್ಲಿರು ಓ ಎಸ್ ಬ್ರೋ ವೆನ್ ವ್ಲಾಗರ್ ಮೀಟ್ಸ್ ವ್ಲಾಗರ್ ಹಾಯ್ ಕ್ಯಾಮರಾ ಒಂಜಿ ಕಿಸ್ಕೊರ್ಲ ಕ್ಯಾಮರಾ ಗೈಸ್ ತುಲೆ ಟೈಮ್ ಲ್ಯಾಪ್ಸ್ ಅಲ್ಲ ದೆತ್ತುಲಿ ಅತ ಸ್ಮೋಕ್ ಪೋಪ್ಲೆ ತೆ ಕಂಪ್ಲೀಟ್ ಸ್ಮೋಕ್ ಅವಲು ಒಂದು ಅಂಡು ನಮ್ಮ ಟ್ರೈಪೋಡ್ ಮರತ್ತು ಬತ್ತ ಗೈಸ್ ಇತ್ತದಲೆ ಅವು ಲೇಕ್ ಇತ್ತನ ಜಾಗ ಐತೆ ತುಲೆ ಲೇಕ್ ಇಜ್ಜಿತಲೆ ಕಂಪ್ಲೀಟ್ ಫಾಗಡ್ ಮುಚ್ಚಿದು ಕೊಂಡು ಅವು ಮಜಾ ಒಂದು ನಮ್ಮ ಜಯ ಇಲ್ಲಿ ದಾದ ಜಯ ಕೈ ಮುಗಿಯನ ಸೂಪರ್ ತಂಪು ಲೈಟ್ ಉಂಟು ಉಲೈ ಬೇರೆ ಉಡ್ಪೇರ ಉಲೈ ಬೋನಗೆ ದತ್ತನ ಒಂಜಿ ಫೀಲೇ ಬೇತೆ ಒಂದಿ ಫುಲ್ ಮಿಟ್ ಪೂಜಿ ಒಂಜಿ ಫೀಲೇ ಬೇತೆ ಒಂಜಿ ತಂಪು ಉಂಡ ಒಂಜಿ ಮನಸ್ಸಿನ ಒಂಜಿ ತಂಪು ಕೂಲ್ ಫುಲ್ ಬಾಡಿ ಫುಲ್ ಒಂಜಿ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಮೇಂಟೈನ್ ಆಪುಂಡು ಮನಸ್ಸು ನಮ್ಮ ದೇವಸ್ಥಾನ ಒಂಜಿ ಹಿಂದೂ ದಾದ ಮುಂದಕ್ಕೆ ಮಂತನೆ ಪೊಕ್ಕಡೆ ಒಂಜಿ ಹಿಂದೆ ಕತ್ತು ದೇವಸ್ಥಾನ ಒಂಜಿ ದೇವಸ್ಥಾನ ಒಂಜಿ ಆರ್ಕಿಟೆಕ್ಚರಲ್ ಸೈಂಟಿಫಿಕ್ ನಂಬಿಕೆ ಮಾತ್ರ ಸೈಂಟಿಫಿಕ್ ಆದ್ ಲೈಕ್ ಒಂಜಿ ಇಂದು ನಂಚ ಉಲೈ ಪೋನ ಇರ್ತುಲಿ ಈ ಕಲ್ಲು ಮಾತ್ರ ಪಾಡ್ದು ಮಾತ್ರ ದೇವಸ್ಥಾನ ಟೈಲ್ಸ್ ಮಾತ್ರ ಪಾಡಂದತ್ತು ಪಾಡಿ ರಾವಂದಿನ ಹತ್ತು ಅವು ಇಂದು ಪಾಡ್ದ ನಂಚ ತಂಪು ದಿಕ್ಕ ನಮ್ಮ ಬಾಡಿ ಲೆವೆಲ್ ಅಂಚ ಜನ ಒಟ್ರಾಸಿ ಹತ್ತಿಂದು ದೇವಸ್ಥಾನ ಬತ್ತಾನ ಸಮಾಧಾನ ತಿಕ್ಕೊಂಡು ಬಂದ ದೇವರಿನಿಂದ ಬಂದಿಂದ ನಮ್ಮ ಬಾಡಿನ ಒಂಥರ ಲೆವೆಲ್ ತಿಕ್ಕೊಂಡು ಮೂಲ ಅಪ್ಪ ಒಂದ್ ಸಮಾಧಾನ ಬಪ್ಪು ಮನಸ್ಸಿಗೆ ಅಂಚ ನಾವು ದೇವಸ್ಥಾನ ಬೋದು ಕುಳ್ಳು ಅಂಚ ಸಮಾಧಾನ ತಿಕ್ಕೊಂಡು ಓಂ ಗುರುಭ್ಯೋ ನಮಃ ಹರಿ ಓಂ ತೀಕ್ಷ್ಣವಸ್ತ್ರಮಹಾಕಾಯ ಕಲ್ಪಾಂತದಹನಾತ್ಮನ ಭೈರವಾಯ ನಮಸ್ತುಭ್ಯಂ ಅನುಜ್ಞಾನದಾತ್ಮರ್ಹಸಿ ಮೊದಲಿಗೆ ಭೈರವನಿಗೆ ವಂದಿಸುತ್ತಾ ಈ ದೇವಸ್ಥಾನ ಇದು 1400 ವರ್ಷಗಳ ಹಿಂದೆ ಕಟ್ಟಿದ್ದಾರೆ. ಆಗ ಇದು ದಂಡಕಾರಣ್ಯ, ಭಾರಿ ಕಾಡು ಬೇಡು ಬೆಟ್ಟ ದಾರಿಗಳು ಸಹ ಸರಿಯಿರಲಿಲ್ಲ. ಅಂಥ ಕಾಲದಲ್ಲಿ ಶಿವ ಕೈಲಾಸದಲ್ಲಿ ಒಂದಿನ ಬಸವನಿಗೆ ಹೇಳಿದಂತೆ, ಭೂಲೋಕಕ್ಕೆ ಹೋಗುವ ಬಸವ, ಭೂಲೋಕದಲ್ಲಿ ಮನುಷ್ಯರು ಹಾಹಾಕಾರ ಪಡ್ತಿದ್ದಾರೆ, ಮಳೆ ಬೆಳೆ ಇಲ್ಲ,
ಎಲ್ಲ ಮನುಷ್ಯರು ಬೆಂಗಾಡಾಗಿದೆ ಭೂಮಿ ನೋಡ್ಕೊಂಡು ಬಾ ಅಂತ ಹೇಳಿದ್ನು. ಆಗ ಬಸವ ಆಯಿತು ಅಂದಂತೆ. ಆನಂತರ ಬಸವ ಯಾತ್ರೆ ಮಾಡಿದಂತೆ. ಮೂರು ಲೋಕದ ಒಡೆಯ ಶಿವ ದೃಷ್ಟಿ ಇಟ್ಟರೆ ಗೊತ್ತಾಗ್ತದೆ, ನಾನೇ ಯಾಕೆ ಭೂಲೋಕಕ್ಕೆ ಹೋಗಲಿ, ನನ್ನೇನು ಪರೀಕ್ಷೆ ಮಾಡ್ತಾರೆ ಇವರು, ನಾನೇ ಯಾಕೆ ಹೋಗ್ತೀನಿ ಅಂತ ಅವ್ನು ಬರಲೇ ಇಲ್ಲ. ಆನಂತರ ಸ್ವಲ್ಪ ಸಮಯ ಕಳೆದ ಮೇಲೆ ಶಿವ ಕೇಳಿದ್ನಂತೆ ನಂದಿಗೆ, ಭೂಲೋಕಕ್ಕೆ ಕೇಳಿದ್ನಲ್ಲ, ಹೋಗಿದ್ಯಾ, ಏನು ಕತೆ, ಏನು ಹೇಳಲೇ ಇಲ್ಲಲ್ಲ ಅಂತ. ಓ ನಂಗೆ ಮರ್ತೋಗಿತ್ತು, ಭಾರಿ ಚೆನ್ನಾಗಿದ್ದಾರೆ, ಮಳೆ ಬೆಳೆ ಚೆನ್ನಾಗಿ ಆಗ್ತಾಯಿದೆ, ಎಲ್ಲ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂತ. ಆಗ ಓಹೋ ಹೀಗೆಲ್ಲ ಸಮಾಚಾರ, ನಾನು ನೋಡಿ ಬರ್ತೇನೆ, ಆಮೇಲೆ ನಿನಗೆ ಏನು ಅನ್ನೋದು ಹೇಳ್ತೀನಿ ಅಂತೇಳಿ ಶಿವ ಬಸವನಿಗೆ ಹೇಳಿದ್ನಂತೆ. ಆಗ ಬಸವ ಸ್ವಲ್ಪ ಹೊಗಳಿಕೆ ಹಾಕಿದ್ನಂತೆ, ಬೇಡ ಹೊಡಿಯಾ, ನೀವೇ ಯಾಕೆ ಹೋಗ್ತೀರಿ, ನಾನು ನೋಡಿ ಬಂದಿದ್ದೀನಿ, ಭಾರಿ ಚೆನ್ನಾಗಿದ್ದಾರೆ ಅಂತ. ಇರಲಿ ನಾನು ನೋಡಿ ಬರ್ತೀನಿ ಅಂತ ಈಶ್ವರ ಈ ದೇವಾಲಯದ ಹಿಂಭಾಗ ಒಂದು ವೃಕ್ಷ ಇತ್ತು ಹಿಂದೆ, ಆ ಮೇಲೆ ಗುಡ್ಡ, ಕೆಳಗೆ ಗುಂಡಿ, ಮಧ್ಯ ಒಂದು ಸ್ಟೆಪ್ ಇದೆ, ಆ ಸ್ಟೆಪ್ಪಲ್ಲಿ ಒಂದು ವೃಕ್ಷ ಇತ್ತು. ಆ ವೃಕ್ಷದ ಬುಡದಲ್ಲಿ ಭೈರವ ರೂಪದಲ್ಲಿ ಈಶ್ವರ ಬಂದಿರೋದು. ಆಗ ಇದ್ದ ಈ ಪ್ರಾಂತ್ಯದ ಬಲ್ಲಾಳರಾಯರು ದೇವರೇಳದಿಂದ ಇದು ಪುಣ್ಯವಾದ ಭೂಮಿ, ಈ ಭೂಮಿಯಲ್ಲಿ ಆ ನೆನಪಿಗೆ ನಾನು ಒಂದು ಆಲಯ ಕಟ್ಟಬೇಕು ಅಂತೇಳಿ ಶಿಲ್ಪಿಯನ್ನು ಕರೆದಾಗ ಶಿಲ್ಪಿ ಆ ಜಾಗ ನೋಡಿ ಈ ಜಾಗವನ್ನು ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ವಾಸ್ತು ಇಲ್ಲ, ಅದರ ಕೆಳಗಡೆ ಬಂಡೆ ಮೇಲೆ ಈ ಜಾಗದಲ್ಲಿ ದೇವಸ್ಥಾನ ಕಟ್ಟಿ ಅಂತೇಳಿ ಈ ಜಾಗದಲ್ಲಿ ಆ ಬಂಡೆಯಲ್ಲಿ ಹಿಂದೆ ಈ ಶಿವ ಇಳಿದ ರೂಪವನ್ನು ನಕಾಶೆ ಹಾಕಿದೆ. ಅದೇ ರೀತಿ ವಿಗ್ರಹ ಮಾಡಿ ಆಲಯ ಕಟ್ಟಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ರಾಜರು ಮನೆ ದೇವರು ಅಂತ ರಾಜರು ಪೂಜೆ ಮಾಡ್ಕೊಂಡು ಬಂದರು. ರಾಜರ ನಂತರ ಪ್ರಜೆಗಳಿಗೆಲ್ಲ ಇದು 18,000 ಸೀಮೆಗೆ ಮನೆ ದೇವರು. ಆನಂತರ ಶಿವ ಕೈಲಾಸಕ್ಕೆ ಹೋಗಿ ಬಸವನಿಗೆ ಹೇಳಿದ್ನಂತೆ, ನೀನು ನನಗೆ ಸುಳ್ಳು ಹೇಳಿದಿ, ಭೂಲೋಕದಲ್ಲಿ ಮನುಷ್ಯರು ಆ ನೊಗ ಹಿಡ್ಕೊಂಡು 2 ಜನ ಉಳುಮೆ ಮಾಡ್ತಾರೆ, ಅದು ನೋಡಬಾರ್ದು, ನೀನು ಸುಳ್ಳು ಹೇಳಿದ್ದಕ್ಕೆ ನೀನು ಮನುಷ್ಯರ ಬದಲು ನೀನು ಉಳುಮೆಗೆ ನೆರವಾಗುವಂತೆ. ಅಂದಿನಿಂದ ಮನುಷ್ಯರು ಎತ್ತಿನ ಹಿಂಸೆ ಕೊಟ್ಟು ಅದಕ್ಕೋಸ್ಕರ. ನಿಮ್ಮ ಹೆಸರು? ನನ್ನ ಹೆಸರು ನಾಗಭೂಷಣ್ ಭಟ್. ನಾಗಭೂಷಣ್. ನೀವು ಇಲ್ಲಿ ಎಷ್ಟು ವರ್ಷ ಆಯ್ತು? ಇಲ್ಲಿಗ ಎಷ್ಟು ವರ್ಷ ಆಯ್ತು? ನಾನು 38 ವರ್ಷದಿಂದ ಇದ್ದೇನೆ ಇಲ್ಲೇ ಪೂಜೆ ಪ್ರಧಾನ ಅರ್ಚಕರು. ಹಾಗೆ ಈಗ ಹಿಂದೆ ಪ್ರವಾಸಿಗರು ಕಮ್ಮಿ ಇತ್ತು, ನಡ್ಕೊಂಡು ಬರೋಕ್ಕಾಗಿತ್ತು, ಎಲ್ಲ ನಡ್ಕೊಂಡು ಬಂದು ವರ್ಷಕ್ಕೊಮ್ಮೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ಪ್ರವಾಸಿಗರು ಜಾಸ್ತಿ ಆಗಿದ್ದಾರೆ, ಪ್ರವಾಸಿ ತಾಣಗಳು ಹಾಳಾಗ್ತಿದ್ದಾರೆ. ಭಕ್ತಾದಿಗಳಲ್ಲಿ ವಿನಂತಿ ಏನಂತ ಹೇಳಿದರೆ, ಅವರು ತಂದಂಥ ತಿಂಡಿಯ ವಗೈರೆ ಪ್ಲಾಸ್ಟಿಕ್ ವಸ್ತುಗಳು, ನೀರಿನ ಬಾಟ್ಲಿ ಮುಂತಾದವುಗಳನ್ನು ಅವರು ಹೋಗ್ಬೇಕಾದ್ರೆ ಸುರಕ್ಷಿತ ಜಾಗ ಇದ್ದಾವೆ ಅಲ್ಲಿಯೇ ಹಾಕಬೇಕು. ಅಲ್ಲಿ ಇಲ್ಲಿ ಗುಡ್ಡಕ್ಕೆ ಹಾಕಿ ಈ ಪರಿಸರದಲ್ಲಿ ಏನಂದ್ರೆ ಒಂದು 200-300 ಜಾನುವಾರುಗಳಿದ್ದಾವೆ, ದೇವರಿಗೆ ಬಿಟ್ಟಂತ ದನಗಳು ಇದ್ದಾವೆ. ಆ ಜಾನುವಾರುಗಳು ಸುಮಾರು ಒಂದು 40-50 ಜಾನುವಾರುಗಳು ಆ ಪ್ಲಾಸ್ಟಿಕ್ ತಿಂದು ಸತ್ತು. ಅದರಿಂದ ಪ್ರಾಣಿ ಹತ್ಯೆ ದೋಷವು ಅವರಿಗೂ ಬರಬಾರ್ದು, ಪರಿಸರನ ಚೆನ್ನಾಗಿರಬೇಕು. ಆ ರೀತಿ ಭಕ್ತಾದಿಗಳಲ್ಲಿ ವಿನಂತಿ. ಥ್ಯಾಂಕ್ಸ್. ಒಳ್ಳೆಯದಾಗಿ ಬರ್ತೀನಿ. ಬಂದವರಲ್ಲ ನಾವು ಇದನ್ನೇ ಹೇಳ್ತೀವಿ. ಒಳ್ಳೇದು, ಅದು ಒಳ್ಳೇದು ನೀವು ಹೇಳಿದ್ದು, ಅದು ಸರಿ. ನಾನು ಬರ್ತೀನಿ. ಇದು ನಮ್ಮ ಸ್ವಾಮಿದು. ಓಕೆ ಬರ್ತೀನಿ. ನಮ್ಮ ಅರ್ಚಕೇರಿ ಪನ್ನ ವಿಷಯಪುರ ಅವೇ అయినది ಪ್ಲಾಸ್ಟಿಕ್ ಬರೋ ಕನತ್ತನ ಒಟ್ಟಿಗೆ ತಂದು ಹೋಯ್ರ ಪನ್ನೆ ಬೊಕ ನೆಕ್ಸ್ಟ್ ಮೇಯ್ನ್ ಮುಲ್ಪದ ವ್ಯೂ ಪಾಯಿಂಟ್ ಉಪ್ಪು ಮುಲ್ಪುಡ್ದು 500 ಮೀಟರ್ಸ್ ಅಂಚಿಗೆ. ಸೊ ಅಡೆಪೋದು ನಮ್ಮ ಒಂಜಿ ವ್ಯೂ ಪಾಯಿಂಟ್ ತೂಕ ಶೋಕದ ವ್ಯೂ ಪಂಡೇರಿ ಮೈಂದ್ ಪೂರ ಕಂಪ್ಲೀಟ್ ಕವರ್ ಅದು ಕ್ಯಾಮ್ರಾ ಕ್ಯಾಪ್ಚರ್ ಆಪನ ಗೊತ್ತುಜಿ. ಸೊ ಅಡೆಪೋದು ಬರ್ಕೋಕೆ ವ್ಯೂ ಪಾಯಿಂಟ್ಗೆ ರಡ್ಡು ಲೆಕ್ಕಡ್ ಪೋಯಿರಪ್ಪ ಒಂಜಿ ಅಲ್ಪಡ್ದು ಜಸ್ಟ್ 100 ಮೀಟರ್ಸ್ ಇಂಚಿ ಬನ್ನಾಗ ಮೂಲ ಒಂಜಿ ಹೋಟೆಲ್ ಉಂಡು. ಈ ಹೋಟೆಲ್ ಲೈಟೆಲ್ಲ ಪೋಯಲ್ಲಪ್ಪ ಅವಲೇ ನಮ್ಮ ಗಾಡಿ ಬರೋ ಪಾರ್ಕ್ ಮಾಡ್ದ ಎನ್ನ ಬುಲ್ಲೆಲ್ಲೇ ಪುನೀತ ನನ್ನ ಗಾಡಿ ಉಂಡು, ಪಿರಂಜಿ ಪುನೀತ ನನ್ನ ಗಾಡಿ ಉಂಡು. ನೆಟ್ಟಚೂರು ನಡಪೊಡಿಗೆ ವಾಕೇಬಲ್ ಡಿಸ್ಟೆನ್ಸ್ ಅಡೆಪೋದು ಅದು ವ್ಯೂ ಪಂಡಂದು ಗೈಸ್ ನಿಕ್ಲೆ ಸೂಪರ್. ಅದು ಈ ಮೈಂದು ಮಾತ್ರ ಸೇರ್ನ ಜಾಗ ಐತೆ ಎಂದು ತೂಲೆ ಅಂಚಿಂಚಿ ಮೈಂದು ತೂಲೆ ಎಂಚುಂಡು ನಿಕ್ಲೆ ತೋಜುಂಡದಲ್ಲ ಕಣ್ಣುಗು ತೂಯರಂತೂ ಬೇತೆ ಲೆವೆಲ್ ಗೈಸ್. ಕ್ಯಾಮ್ರಾಡೊಂದು ಕ್ಯಾಪ್ಚರ್ ಹಾಕೋಣ ಹೆಂಗೆ ಗೊತ್ತುಜ್ಜಿ. ಅಲ್ಟಿಮೇಟ್ ಅದೊಂದು ಗೈಸ್. ದೇ ನಿಕ್ಲೆ ಕೊಂಚ ಪಿರಂಜಿ ವಿಷಯ ತೋಜ ತುಲೆ ಐಟೆ ನಡ್ತೊಂದು പോകുന്നില്ലേರು ನಿಕ್ಲೆ ಗೊತ್ತಾಗುಂಡ ನಮ್ಮ ಮಾತ್ರ ಟೀಮ್ ಐಟೆ ನಡ್ತೊಂದು പോകുന്നില്ലേರು ಒಂಜಿ ಎಂಚಿ ಫೀಲಿಂಗ್ ಗೊತ್ತುಂಡೆ ಸತ್ಯಲ್ಲ. ಈ ಚಿಕ್ಕಮಂಗ್ಳೂರು ಮಡಿಕೇರಿ ಮುಲ್ಪ ಮತ್ತು ಬನ್ನಾಗ ಒಂಥರ ಕಂಪ್ಲೀಟ್ ಮರತ್ತು ಪೋಯ್ಲೇಕಪ್ಪುಂಡು ನಿಕ್ಲೆಗೆ ಮನಸ್ಸು ರೀತಿನ ದಾದ ಬೇಜಾರು ಬೇಜಾರು ಪೇರೆ ದಾದ ಬೇಜಾರು ನರಮನಿ ಪನ್ನ ಲೈಫ್ ಪಂಡ ಅಂಚನೆ ಐತೆ ಗೈಸ್. ಒಂಜಿ ಬುಕ್ ಅವು ನಿಕ್ಲೆಗ ಇಟ್ಟು
ಎಡ್ಡೆ ಕಹಾನಿ ಉಪ್ಪುಂಡು ಎಡ್ಡೆ ಸ್ಟೋರೀಸ್ ಉಪ್ಪುಂಡು ಬೇಜಾರು ಉಪ್ಪುಂಡು ಪೆಟ್ಟು ಉಪ್ಪುಂಡು ಮಾತ್ರ ಉಪ್ಪುಂಡು ಆಂಡ ಬೇಜಾರಂದೆ ಪಂಡದು ನಮ್ಮ ಟ್ರಾವೆಲಿಂಗ್ ಮತ್ತು ಅವಾಯ್ಡ್ ಮನ್ಪೆರೆ ಬಲ್ಲಿ ಆಯ್ನಾತು ನಮ್ಮ ಟ್ರಾವೆಲ್ ಮನ್ಪೋಡು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಪಡಿಕೆ ಮೈತಂದಿಲ್ಲ ಪುನೀತನ್ನೇ ಪಡಿಕೆ ಆಯ್ತು ನಿಂಚು ತಿರ್ಗದು ಅಜ್ಜಿಗೆ ತೋಜವನು ಅಜ್ಜೆ ಪಡಿಕೆ ಆಯ್ತನು ಐಸ್ ಐಸ್ ಜಿಪ್ಪಾಟಿ ನಂದಿರುವ भैया किधर हो किधर है कंप्लीट ಕೊಂಡು ಗೈಸ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಇಡು ತುಲೆ ಇತ್ತೆ ಇತ್ತೆ ನತ ಫಾಗ್ ಇತ್ತೆ ಏರ್ ಏರ್ ಬೈ ಏರ್ ಬೈ ಆ ಏರ್ ಬೈ ಪೈ ಗೈಸ್ ಪೈ 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 ಅರ್ಥೊಂದು ಹ್ಯಾಂಡ್ ಇಂದ ನೀರು ದೋಸೆ ಪೂರ ಕರಂಡ್ ಒಂದು ಆರ್ಡರ್ ಬಿಟ್ಟು ಎತ್ತೋಡು ತಿರ್ತಿರ್ದು ಬತ್ತೀನಿ ಹೂ ಬಂಡ ಬೆತ್ತ ಲೆವೆಲ್ ಗೈಸ್ ಇಟ್ಲಿಗೆ ಮಿತ್ತು ಇಲ್ಲ ಟಾಪ್ಗೆ ಎತ್ತು ತೋಜಾವೆ ಜಿಮ್ಮದಿಂದ ಹೊಂಟದ ಪ್ರಯೋಜನ ಇತ್ತು ಬಲ್ತೊಂದು ಬತ್ತೇನೆ ಮಲ್ತು ತಿರ್ತಿರ್ದೆ ಆತನಾಗ ಕಂಪ್ಲೀಟ್ ಎಕ್ಸಾಸ್ಟ್ ಆಗ ಮಿತ್ತು ಬೋದು ದೆಪ್ಪಗ ಓಕೆ ಮನೆ ವ್ಯೂ ಪಾಯಿಂಟ್ಗೆ ಎತ್ತಿಯ ಒಂದು ಒಂಜಿ ಸೈಡ್ ಜಸ್ಟ್ ಒಂದು ಆಕಾಶ ಲೆಕ್ಕ ತೋಜ್ಜ ಆ್ಯಕ್ಚುಲಿ ಗುಂಡಿ ಮೈಂದ್ ಕವರ್ ಆತು ಕಂಪ್ಲೀಟ್ ತುಲಿ ಬೆತ್ತ ಲೆವೆಲ್ ವ್ಯೂ ತುಲಿ 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 ಅಲ್ಟಿಮೇಟ್ ಅದ ಒಂದೊಂದು ಕಲ್ಲದ ಮಾತ್ರ ಐತಿರ್ಲಿ ಇಂಚಿದ ಸೀನರಿ ತುಲೆ ಗೈಸ್ ಒಂದು ಎಕ್ಸ್ಟ್ರಾಡಿನರಿ ಉಂಟು ಮೈಂದ್ ಪೂರ ಕವರ್ ಆದ ತುಲೆ ಪಾಡ್ದು ಇಂಚ ಮೋಡ ಪೂರ ಬಲಿತೊಂದು ಅವು ಎಕಡದ ಲೇಕ್ ಎಕಡೆ ಪಂಡದೆ ಅವು ನಮ್ಮ ಕಾರು ಪೂರ ತೀರ್ಥ ಪಾರ್ಕ್ ಅಂತದನ್ನೇ ಒಂದು ನಮ್ಮದೇ ನಡ್ತೊಂಬತ್ತನ ಸಾದಿ ನಮ್ಮ ಆಜೆ ಅಕ್ಷಯ್ ಪೂರ ನಡ್ತೊಂಬರೊಂದುಲ್ಲಿರಿ ಬೆತ್ತ ಲೆವೆಲ್ ವಾವ್ ಸೂಪರ್ ಫೀಲಿಂಗ್ ಜೋನಿರ ಬರ್ತದೆ ಕಲ್ಲು ಪೂರ ಗುತ್ತ ದೀತಿರ್ತಲಿ ಅಲ್ಲಿ ಕುತ್ತದೈತಿರಿ ಗೈ ನಮ್ಮಲ್ಲಿ ಒಂಜಿ ಕಾಂಟ್ರಿಬ್ಯೂಷನ್ ದೀಕಲ್ಲ ಒಂಜಿ ಕಲ್ಲು ನಮ್ಮೊಂಜಿ ಹ್ಯಾಪಿನೆಸ್ ಗೈತ ಕೊಡಿ ಇಟ್ಟು ಮಿತ್ತು ಕುತ್ತ ಎಸ್ ಒಂಜಿ ಕಲ್ದೇ ಇದೆ ಎನ್ನ ಕೊಡಿ ಗೈಸ್ ಎನ್ನ ಕಲ್ಲು ಟಾಪ್ ನಿಂತಿದೆ ಈ ಚೆಟ್ಟು ನೆಕ್ಸ್ಟ್ ಏನ ನಮ್ಮ ಸಬ್ಸ್ಕ್ರೈಬರ್ಸ್ ನಂಗೆ ಬರ್ತಾರಲ್ಲ ಆಯ್ತು ಮಿತ್ತು ನನ್ನೊಂಜಿದಿಲ್ಲಿ ನಿಂದು ನಮ್ಮ ಕಲ್ಲು ಗಾಲಿಗೆ ಪೂ ಹಾಂಡಲ್ಲ ಮಿತ್ತು ಬಂಜಿದಿಲ್ಲಿ ಬರೀ ಶೋಕ್ ಅಂತ ಗೈಸ್ ಕಲ್ಲು ಎಂಚ ಸೆಟ್ ಅದ ರೆಂಜ್ ಹೊಲ್ದಿರು ಕ್ಲೀನ್ ಅದ ರೆಂಜ್ ಹೊಲ್ದಿರು ಸೆಟ್ ಎಂಚ ಎಕ್ಸ್ಪೀರಿಯನ್ಸ್ ಎಂಚ ಅದಾ ಚಳಿ ಟುಂಗ್ ಬರೋದಿಲ್ಲಿ ಮಾಸ್ಕ್ ಒಂಜಿ ಹೆಡ್ ಬ್ಯಾಂಡ್ ಆತು ಚಳಿ ಉಂಟು ಬೇಗ ದಾಳ ಬೋಡು ಮೇನ ದಾದ ಕುಜಲ್ದ ತುಂಬಿದಿರು ಬ್ರೆಸ್ ಕಕ್ಕುಸ್ದ ಬ್ರೆಸ್ ಡಬಲ್ ಡೆಕ್ಕರ್ ಗೈಸ್ ಒಂದು ನಿಕ್ಲೆಗ್ ರೆಡ್ ತೋಜನೆ ಅಂತ ಗೈಸ್ ರೆಡ್ ಗ್ಲಾಸ್ ದೀತನೆ ಹೊಟ್ಟೆ ಬರುತ್ತೆ ಏರು ದಿರು ಒಂಜಿ ವಿಷಯ ಆಯ್ತುಂಡ ಆ ಕೊಡಿ ಇಟ್ಟು ಕಲ್ಲಿಜ್ಜ ಯಾಂದಿತ್ತು ನಾವು ತೋಜ್ಜ ಅವು ಯಾಂದಿ ಸ್ಟೇಬಲ್ ಅದು ಗಾಳಿ ಬಂಡ ಬೇತನೆ ನಿಂಬೆಲ್ಲ ಹುಂಟುದಿಲ್ಲ ರಾಪುನು ಓ ದೇವೋ ನಾನು ಜಾಕೆಟ್ ಹೋಗ್ಬಿಡು ಸೆಟ್ ಗೈಸ್ ನಿಖಿಲು ಬೇತೆ ವಾ ಕಂಟ್ರಿಗೆಲ್ಲ ಪೋಲೆ ಪೋಚಿ ಮನ್ಪುಜಿ ಮಾತ್ರ ಎಕ್ಸ್ಪ್ಲೋರ್ ಮಂತು ಪೋಲೆ ಎಕ್ಸ್ಪ್ಲೋರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇದಾನ ಕೋಣ ಕಾಯಿಂಚೋ ಬೊಳ್ಳು ಕಾಯಿಂಚೋ ಕ್ಯಾ ಕಾಯಿಂಚೋ ಕೊಯ್ ಕಾಯಿಂಚೋ ಇಂದುವೇರು ಇಂಡಿಯಾ ಕೊಂಚ ಚಳಿ ನಮ್ಮ ಸಂಗತಿ ಚೆಂಗ್ಲ ಬರೋ ಫೋಟೋ ಆಡ್ ನಂಗೆ ಖಾಲಿ ಟೀ ಶರ್ಟ್ ಇಲ್ಲ ಚಡ್ಡಿ ಇಲ್ಲ ಮಾಡ್ದು ಒಂದು ಓದಿ ಕಾಯಿ ಮುಂಚಿನ ನಾ ಇವಾಗ ನಮ್ಮ ಕ್ಯಾಮರಾಮನ್ ಫಸ್ಟ್ ಟೈಮ್ ನನ್ನ ಫೋಟೋಗೆ ಪೋಸ್
ಜಪ ಹಿಂದೂ ಮತ ಸೀನ್ ಮಿಸ್ ಯಾರಲ್ಲಿ ಬಲ್ತು ತುಂಬ ದೇವಿನ ಫೋಟೋ ಹೀರೋ ಕೈ ಪೇರೆ ಗುಲ್ಲದ ನಮ್ಮ ಅಜ್ಜಿಗೆ ಭಯಂಕರ ಚಳಿಗೆ ಉಷ್ಣ ಕಮ್ಮಿ ಆದ ಜಯ ಚಳಿ ಉಂಡ ಬೇಗ ಉಡ್ಚಿರುವುದನ್ನು ನೆನಪಂಡಿ ಇತ್ತ ಟೈಮ್ ದೇವಿ ಅಕ್ಷಯ ಅಲ್ಪ ಕುಲೊಂದಿರು ಪಾಪ ದೇವಿ ಕೊಂಚ ವಿಷಯನೇ ಗೊತ್ತು ಅಕ್ಷಯ ಏತು ಮಲ್ಲ ಬಡ ರಜ್ಜೆ ಆಯ್ತು ನನ್ನ ಪಾತ್ರ ತೋರಿ ಪೂರ ಅಂದ ಸತ್ಯ ಇಲ್ಲ ಮಾತ್ರ ಪನ್ವಿ ಬರ್ತದೆ ಆರಂಜಿ ಏತು ಪಾತ್ರ ನಿಕ್ಕದಾನೆ ಅಂడి ఏ బైక్ పాడియా ఐస్ క్యాండీ ఆహా ಶಾರದಾ ಮಾತ್ರ ಅನುಗ್ರಹ ಹೆಜ್ಜೆ ನೆಂಚವೆ ವ್ಲಾಗ್ ಅನ್ಪೇರ ಈ ಎಂಚಿ ಜನ ಅದೊಂದು ಕಲ್ಲೇಸ ಈ ಕಲೆಕ್ಕಿಂಚ ಅವಮಾನ ಅನ್ಪೊಲ್ಯ ಈ ಕಲೆಕ್ಕಿಂಚ ಅವಮಾನ ಅನ್ಪುಣ್ಣ ಈ ಸರಿ ಅವ ಡೈರೆಕ್ಟರ್ನ ಅಂದು ನೀ ಅ ಪರ ಅ ನಾ ಪಿರ ಅ ಎನ್ನ ಕಲ್ಲು ನೂಕೇರೆ ಎನ್ನ ಕಲ್ಲು ನೂಕುದ ಪಾಡು ನಾಳು ಏರಲ್ಲ ಅಲ್ಲಿ ಪತ್ತಿದ ಪಾಡ್ರಂಡು ಇಂದತೆ ಓ ನಿನ್ನ ಭಾರ್ಯ ತುಳು ಸಬ್ಸ್ಕ್ರೈಬರ್ಸ್ ಎನ್ನ ಕಲ್ಲು ನೂಕುದಡಿಯಲ್ಲ ಏರೋರ್ತಿ ಈಗಲೈತ ಮಿತ್ತು ಒಂಜಿ ಕಲ್ಲದ ಇಲ್ಲಿ ತಿರ್ತಿ ಪೂರ್ಣೇನು ಅಲ್ಲ ನಿಂಗೆಂದಾಡ ಪಡೈ ಮುಂಡಿಕೊಂಡು എന്റെ അനിയൻ അറിഞ്ഞിട്ടല്ലേ നീ വലിയ പടയി രാജന്ന് എന്റെ വ്യൂ ഉണ്ട് അക്ഷയ് 5 ಕಿಲೋ ತೊಂಬೋದಿಲ್ಲ ಅಕ್ಷಯ್ ಚೂರು ಪಡಗಿ ಏನು ಕಲ್ಪದ ವ್ಯೂಸ್ ಮಾತ್ರ ನಮ್ಮ ತೂಕ ಮೂಲು ಕುಲ್ಲದು ಮಾತ್ರ ಇರೋದು ಗರ್ಲ್ಸ್ ಭಯಂಕರ ಅಲ್ಟಿಮೇಟ್ ಚೇರಿಂಗ್ ಬೇರೆ ಲೆವೆಲ್ ನಮ್ಮ ಮಲಯಾಳ ತುಳುವ ನಾಲ್ಕಲೇ ಕರೆಕ್ಟಾಗಿ ಅದು ಬರುವ ಮತ್ತು ನಂಚನೆ ಐತೆ ಒಂಚೂರು ನಮ್ಮ ತಮಾಷೆ ಬರ ಕಾಯ್ಸಾಕ್ಲಿ ನಮ್ಮ ಇನ್ಸಲ್ಟ್ ಮಾಡ್ತಾರೆ ಜಾಲಿ ಜವನೇರತ್ತ ಜವನೇರ ಒಂಚೂರು ಕುಸಲ್ ಮತ್ತೆ ಪಾತ್ರ ಕುಸಲ ಪಾತ್ರ ನನ್ನ ಅರಮನೆಗೆ ಗೈಸ್ ಕುಸಲ ಪಾತ್ರನೇ ಮಜಾ ಅದಾನೇನು ಪಕ್ಷಿ ಅಂದ್ರೆ ಮಾತ್ರ ಅವ್ರ ಪೂಜಿ ಕರೆಕ್ಟ್ ಚೂರು ಚೂರು ಅಂಬಿ ದೊಂಕೊಚ್ಚಿ ಆಯ್ತು ಬರ್ತಿಂದು ಅಲ್ಲಿ ಪಾತ್ರನೇ ಇಂಗ್ಲೀಷ್ ನರಮನಿ ಇಂಗ್ಲೀಷ್ ನರಮನಿ ಇಂಗ್ಲೀಷ್ ದೈವತ್ತಿರೋದು ಗೊತ್ತಿಲ್ಲ ಜೋರು ಭಯಂಕರ ಐಫೈ ಬಂದು ಅವು ಏರಿಗೆ ದಾಲ ಗೊತ್ತು ಬಿಜಿದಿಲ್ಲ ಅಕ್ಲೆ ಪಕ್ಕ ಕಡೆ ಬರ್ತಿರು ಸೀನು ಕಮ್ಮಿ ಯಾರು ಟೆಲ್ಲಿಂಗ್ ಯು ವೈ ಒಂದು ವ್ಯೂ ಉಂಟು ಈ ವ್ಯೂ ತೋಜ ಒಂದು ಇಡೀ ಕ್ಯಾಮರಾ ನಿಮಗೆ ವ್ಯೂ ತೋಜ ಒಂದು ಇಡೀ ಒಂಜಿ ಸೂತು ಬಲಿ ಬರ್ಪೈ ನನಗೆ ಚಲೋ 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 ನಮ್ಮನೆ ಜಾಣಿತೆ ನನ್ನ ಸೈಡ್ ಬೋದು ಅಲ್ಲ ಬೈ ಮೆಲ್ಲ ಬೈ 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 ಐಸ ಬಸ್ ನಿಕ್ಲಿಗೆ ಪ್ಲೇನ್ ತೋಜೊಂದು ಸ್ಕ್ರೀನ್ ಕರೆಕ್ಟ್ ಅದ ಆಂಡ ಒಂದು ಆಕಾಶ ಹತ್ತು ಇದು ನಮ್ಮ ವ್ಯೂ ಎಂದು ತೋಜಾರ ನಮ್ಮ ಅಕ್ಷಯ್ ಬೊಕ್ಕ ಪಂಡ್ಲೆ ತೂದು ಪಂಡ್ಲೆ ಗಾಯ್ಸ್ ಸತ್ಯ ಗಾಯ್ಸ್ ನಿಮಗೆ ದೇವರ ಮನೆ ತೊಂಜಿ ವ್ಯೂ ಪಾಯಿಂಟ್ಗೆ ಹೋಗು ಬತ್ತಲ್ಲ ನೆನೊಂಜಿ ಮಿಸ್ ಮಲ್ಪೊಚ್ಚಿ ಬೇತ್ತೆ ಲೆವೆಲ್ ಗಂಟೆ ಎತ್ತೈತೆ ಗೈಸ್ ಗಂಟೆಗೆ ಮಣಿ ಎತ್ತರ ಅಕ್ಷಯ್ 11 ಇರುವುದ 11:20 ಅಣ್ಣ ಗೈಸ್ ಆಂಡ್ಲ ಕಾಂಡೆ ಆಜಿ ಗಂಟೆದ ಲೆಕ್ಕ ಉಂಟು ಪ್ಲೇಸ್ ಬಂದ ಕೆಲವು ಬಾಯ್ಸ್ ನಗಳು ಗೊತ್ತು ಚಿಲ್ ಬಂದೊಂದು ಬೇರೆ ಆರಾಮ ಕಷ್ಟ ಸುಖ ಪಾತಿರೊಂದು ಲವ್ ಸ್ಟೋರಿ ಪಾತಿರೊಂದು ಯಾವನಿ ಮಜಾನೇ ಬೇತೆ ಮುಲ್ಬತ್ತು ಪಾತಿರ್ನೆ ಗೊಂಜಿ ಏರಿಗೆ ಗೈಸ್ ನಾನು ನಮ್ಮ ಡಿಲೇ ಬಂದು ಬಚ್ಚಿ ನಮಗೆ ಮಸ್ತ್ ಪ್ಲೇಸ್ ತೂಯರುಂಡು ಸೊ ನಮ್ಮ ಓಕೆ ಗೈಸ್ ಪೋಯ ಈಗೊಂಜಿ ಬುಲೆಟ್ದ ಕೀ ತಿಕ್ಕಿಂಡು ಅಂಚ ಬುಲೆಟ್ದ ಕೀ ನಮ್ಮ ಆ ಜನಕ್ಕೆ ಕೊರಿ ಅವ್ರು ಎದೂಡುಲ್ಲೇರು ತುಳಿ ಅಲ್ಪ ಮಿಸ್ అయిన ಕೀ ಅವ್ರು ನಾಡೊಂದು ಬತ್ತನಿಗೆ ನಮ್ಮ ದೇವಿನಿ ಒಂಜಿ ಸೇವಿಯರ ಬುಲೆಟ್ದ ಕೀ ಅಂಚ ಪಾಪ ನಮ್ಮ ಪನ್ನೆ ಕಮೆಂಟೆಡ್ ಪುಗರ್ನಾಥ್ ಪುಗರ್ಲೇನೆ ಚಪ್ಪಲ್ ಡಗ್ಲಾಗಿ ನಮ್ಮ ಕೀತಿಗಿನ ಜನ ಸಬ್ಸ್ಕ್ರೈಬ್ ಮಲ್ತೊಂದು ಉಳ್ಳೇರು ನಮ್ಮ ಚಾನಲ್ ಖುಷಿ ಅಂಡ್ ಬಾಸ್ ಇರ್ನ ಪುದರ್ದದ್ದೆ ಪುದರ್ ಮಾರತ್ತಂಡ ಮುಬೀನ ಓಲ್ತಾ ಇರ್ನ ಬಂಟ್ವಾಲನ ನಾನು ಸಹ್ಯಾದ್ರಿ ಕಲ್ತು ಉಲ್ಲೇನ ದಾದ ಬುಧರ್ ಓ ಬ್ರಾಂಚ್ ಎಲ್ಲ ಮೆಕ್ಯಾನಿಕಲ್ ಇತ್ತು 17 ಪಾಸ್ ಔಟ್ ಇತ್ತ ಸೆಕೆಂಡ್ ಇಯರ್ ಅಂಚನ ಯಾನ್ ಮಸ್ತ್ ಸೀನಿಯರ್ ಯಾನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಓಲು
ಮೋತಿನಾಳು ಓಕೆ ಓಕೆ ಸೀನಿಯರ್ ಜೊತೆ ಮದಿಮೆ ಅಂಡ್ ಅಡ್ವಾಂಟೇಜ್ ಏತು ಉಂಡು ತುಲೆ ಮದಿಮೆದ ಒಂಜಿ ಬಾಲ್ಯ ಪುರಾಣ ಕೇರನ್ ಪೆರ ಜನೊಲ್ಲೇರು ಪೊರ್ಲು ಮೊಬೈಲ್ ಪಾತೆರು ಮೂಲೊಂಜಿ ಉಂಡು ಅಲ್ಪ ಒಂಜಿ ದೀರುಲ ಎಲ್ಲ ಪಾತೆರು ಅಂಚಂದ್ರಲ್ಲಿ ಛೇ ರಮ್ಯಕ್ಕ ಏತು ಮೂಲು ಒಂದು ಓ ಹೌದಾ ಎಂಚಂಪುನಾಗ್ಲು ಮಲ್ಲೆ ಜಿಬೋಟ ಸ್ಕೂಲಲ್ಲಿ ಪಡಿಕ ಮಾತ್ರ ಇಲ್ಲ ಬೋಂಡದು ಈಗ ಲವ್ ಎಲ್ಲ ಭಯಂಕರ ಒಂದು ನಮ್ಮ ಪಾಪದ ಜಯನ್ ಅಂಗಡಿ ಹಿಡಿದು ಪಿದಾಡ್ನಾಗ ಓಲಾರಿ ಬೈಕ್ ಬರ್ತನಾಗ ಓಲಾರಿ ಬೈಕ್ ಸ್ಟಾರ್ಟ್ ಬೈಕ್ ಸ್ಟಾರ್ಟ್ ಒಂದು ತುಂಬಾಗ ಬುಕ್ಕಲ್ಲ ಓಲಾರಿ ಅವು ಅದು ಏರಲ್ಲ ಮದಿಮೇನಕ್ಕೆ ನಿತ್ಯರ್ಲ ಚೂಲೆ ಗೈಸ್ ಪೊಂಡುಲ ನಿಂಚಬೋಡು ಅದು ಸುಮಾರು ಸತಿ ಲೆಪ್ಪೋಡು ಎಂಕ್ ಸತ್ಯ ಎಂಕ್ ಸತ್ಯ ನನ್ನ ಫ್ಯೂಚರ್ ಮದಿ ಮಾಡ ಎಂಕ್ ಇಂಚನೆ ಲೆಪ್ಪೋಡು ಎಂಕ್ ಅಂಚಬೋಡು ಕ್ಯಾರವನ್ ಬಂದಾಗ್ಲಿ ಎಂಕಿ ಸತ್ಯ ಸ್ಟೇಜ್ ಪ್ರಾಮಿಸ್ ಇಲ್ಲ 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 ನಾಮಿಟ್ಟು ಸಪೋಸ್ ಮಂಗಲ ಹೆಂಗ್ ಉಂಡಲ್ಲಿ ಎನ್ನೆ 30 ಸೆಕೆಂಡ್ ವರೆಗೆ ಬಿಳ್ಚೋ ನಾ ಹಿಡ್ಕೊ ಹಂಗ ಹತ್ರ ಖುಷಿ ಪಿನ್ನೆಂದು ಎನ್ನೆ ಕ್ಯಾರ ಕೊಣ ಹತ್ರ ಆಳು ಬೇಡ ಥ್ಯಾಂಕ್ಸ್ ಖುಷಿ ಒಂಜಿ ಮದ್ಮೇದ ಬಾಲ ಬ್ಯಾಚುಲರ್ ಲೈಫ್ ಒಂಜಿ ಅನುಭವ ಬನ್ಲಿ ಇದು ಈಗ ಒಂಜಿ ಮೇಕಲ್ ಫೋನ್ ಹತ್ತಿರ ಒಂಜಿ ಮಂಡೆ ಚಾಪುಜಿ ಎಂಕುಲು ಒಂಜಿ ಪಾತಿರದಲ್ಲಿ ಮನಸ್ಸು ತೊಲೆಡೊಂಜಿ ಎಂಕುಲು ಒಂಜಿ ಪಾತಿರದಲ್ಲಿ ಎಂಕುಲು ಒಂಜಿ ವಿಡಿಯೋ ಕಾಲ್ ಮಂತದಲ್ಲಿ ಒಂಜಿ ಕುರುಕುರು ಆಪುಣದ ಮನಸ್ಸು ಇದೇ ಅನುಭವ ಅನುಭವ ಇಂಕತ್ತಿ ಬೇತಗಳು ಮಾಡ್ಕೊಂಡ ಒಂಜಿ ವರ್ಷ ಮಟ್ಟ ಹೋಗ್ಲಿಕ್ಕೆ ಸರಿ ಗೊತ್ತುಜಿ ದಾದೇಶನ್ ಇತ್ತೆ ದೇವರ ಮನೆ ವ್ಯೂ ಪಾಯಿಂಟ್ ಆಂಡ್ ನೆಕ್ಸ್ಟ್ ಇತ್ತೆ ಹಬ್ಬಲ್ ಫಾಲ್ಸ್ ಪಂಡದುಂಡು ಆ ಪ್ಲೇಸ್ಗೆ ನಮ್ಮ ಪೋಪು ಜಾಗ ಇದೆ ಬಂಡ ವರ್ಷದ ಟೈಮ್ ಫಾಲ್ಸ್ ಬೋಚಿನ್ ಬಂಡದು ನೆಕ್ಸ್ಟ್ ಫೋರ್ಟ್ ಮತ್ತುಂಡು ಗಡೆ ಪೋಯಿ ಅದೇ ಸೊ ಆತ ಬಂಡದು ಈ ವ್ಲಾಗ್ ಮೂಲ ವೈಂಡ್ ಅಪ್ ಮನ್ಪೆ ನೆಕ್ಸ್ಟ್ ನಾನು ಒಂದೊಂದು ಪ್ಲೇಸ್ ಲೆಕ್ಕ ಅಂಚೆ ಎಕ್ಸ್ಪ್ಲೋರ್ ಮಂತ ಒಂದು ಎಪಿಸೋಡ್ ಲೆಕ್ಕ ನಿಕ್ಲಿಕ್ಕೆ ಪಾಡು ಓಕೆನಾ ಯಾನು ವೈಂಡ್ ಅಪ್ ನೆಕ್ಸ್ಟ್ ಲೆಕ್ಕ ಮತ್ತೆ ಇಂಟ್ರೋ ಮತ್ತೆ ಒಪ್ಪಂದು ಗೈಸ್ ಕಂಟಿನ್ಯೂ ಶಾರ್ಟ್ಸ್ ಪಾಡುವೆ ಅಂದೆ ತೂಪೆ ಮನಸ್ಸಣ್ಣ ಇಂಟ್ರೋ ಮನ್ಪೆ ಕಂಟಿನ್ಯೂ ಶಾರ್ಟ್ಸ್ ಓಕೆ